बोलो भारत माता की ಆತ್ಮೀಯ ಬಂಧುಗಳೇ, ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಎನ್ನುವಂಥ ಒಂದು ಉದ್ದಟತನದ ಹೇಳಿಕೆಯನ್ನು ನೀಡಿದಂಥ ಕಾಂಗ್ರೆಸ್ಸಿನ ರಾಜ್ಯದ ಅಧ್ಯಕ್ಷರು, ಅದೇ ರೀತಿ ರಾಜ್ಯದ ಒಂದು ಪ್ರಭಾವಿಯಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿರತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಹೇಳಿಕೆ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ನಾವು ಅವರ ಹೇಳಿಕೆಯನ್ನು ವಿರೋಧಿಸಿ ಮತ್ತು ಸಂವಿಧಾನವನ್ನು ರಕ್ಷಿಸುವ ಎನ್ನುವಂಥ ಒಂದು ಪ್ರತಿಜ್ಞೆಯನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆಳ್ವ ಕುವೆತುಗಳವರು ವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೆ ನಮ್ಮ ಮಂಡಲದ ಪ್ರಭಾರಿಗಳಾಗಿರ್ತಕ್ಕಂಥ ದಿನೇಶ್ ಅಮ್ಟೂರ್ ಅವರಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಮಂಡಲದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಉಚ್ಚಿಲ್ರವರಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಮಂಡಲದ ಮಾಜಿ ಅಧ್ಯಕ್ಷರು ಹಾಗೆ ಹಿರಿಯರು ಆಗಿರ್ತಕ್ಕಂಥ ಸಿದ್ದರಾಮ್ ಬಂಗೇರವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಧವಿಲಾಲ್ ಅವರಿದ್ದಾರೆ. ಹಾಗೆ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಸೋನಾರಿ ಇದ್ದಾರೆ. ಹಾಗೆ ಕೋಟೆಗೆರೆ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ದಿವ್ಯಾ ಶೆಟ್ಟಿ ಅವರಿದ್ದಾರೆ. ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿಶಂಕರ್ ಅವರಿದ್ದಾರೆ. ಹಾಗೆ ಸಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷೋತ್ತಮ್ ಗಟ್ಟಿ ಅವರಿದ್ದಾರೆ. ರೈತ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಪದ್ಮನಾಭ ಗಟ್ಟಿ ಅವರು, ಮಂಡಲದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಶವಂತ ದೇವರಾಜ್ ಅವರಿದ್ದಾರೆ. ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಮನ ಶೆಟ್ಟಿ ಇದ್ದಾರೆ ಮತ್ತು ರಮೇಶ್ ಮುದ್ದೋಳಿಗೆ, ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹೇಮಂತ್ ಶೆಟ್ಟಿ, ಹಾಗೆ ಎಲ್ಲರೂ ಕೂಡ ಇಲ್ಲಿ ನಾವು ಬಂದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅನನ್ಯ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥವರು, ಹಾಗೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಗೆ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಪ್ರತಿಭಟನೆ ನಮ್ಮ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅದೇ ರೀತಿಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನೀಡಿದಂಥ ಆ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡುತ್ತೆ ಎನ್ನುವಂಥ ಒಂದು ಉದ್ದಟತನದ ಹೇಳಿಕೆ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಸಂವಿಧಾನವನ್ನು ರಕ್ಷಿಸುವಂಥ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನವನ್ನು ಉಳಿಸುವಂಥ ಬದ್ಧತೆ ಭಾರತೀಯ ಜನತಾ ಪಾರ್ಟಿಗೆ ಇದೆ ಎನ್ನುವಂಥ ನೆಲೆಯಲ್ಲಿ ಇವತ್ತಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದಟ್ಟವರು ಪ್ರಥಮವಾಗಿ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ಏನು ನಮ್ಮ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಸಂದರ್ಭಗಳಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಅವಶ್ಯಕತೆ ಬಂದಾಗ ನಾವು ಸಂವಿಧಾನವನ್ನು ತಿದ್ದುಪಡಿಯನ್ನು ಕೂಡ ಮಾಡಲಿಕ್ಕೆ, ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ನಾವು ತಯಾರಿದ್ದೇವೆ ಎಂಬ ಹೇಳಿಕೆ ಏನಿದೆ, ಇದರ ವಿರುದ್ಧ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದಿಂದ ಪ್ರತಿ ಜಿಲ್ಲೆ, ತಾಲೂಕು ಎಲ್ಲ ಕಡೆ ಕೂಡ ನಾವು ಇವತ್ತು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಆ ಒಂದು ಹೇಳಿಕೆಯನ್ನು ಖಂಡಿಸಿ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಏನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಆಗಿರುವಂತಹ ಯಾವುದೇ ರೀತಿಯಾದ ಅಭಿವೃದ್ಧಿ ಇಲ್ಲದೇ ಎಲ್ಲವೂ ಕೂಡ ಕೇವಲ ತೋರಿಕೆಗೆ ಆಗುತ್ತಿರುವಂಥ ಕೆಲಸ ಕಾರ್ಯಗಳನ್ನು ಬಿಟ್ಟರೆ ಇವತ್ತು ಎಲ್ಲ ಕೂಡ ದಿನಕ್ಕೆ ಜನಸಾಮಾನ್ಯರಿಗೆ ಹೊರೆಯಾಗುವ ರೀತಿಯಲ್ಲಿ ಸರ್ಕಾರವನ್ನು ರಚಿಸುತ್ತಿರುವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಸಂವಿಧಾನವನ್ನೇ ನಾವು ಬದಲಾವಣೆ ಮಾಡ್ತೇವೆ ಎಂಬ ನಿಟ್ಟಿನಲ್ಲಿ ಒಂದು ರೀತಿಯಾದ ತುಘಲಕ್ ದರ್ಬಾರವನ್ನು ಮಾಡತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಥಮವಾಗಿ ನಾನು ಧಿಕ್ಕಾರವನ್ನು ಕೂಗುತ್ತಾ, ಬಹಳ ಮುಖ್ಯವಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಬಜೆಟನ್ನು ಮೊನ್ನೆ ಮಂಡನೆ ಮಾಡಿದ್ದಾರೆ. ಸುಮಾರು 501 ಪುಟ ಇರತಕ್ಕಂಥ 501 ಕ್ರಮ ಸಂಖ್ಯೆ ಇರತಕ್ಕಂಥ 78 ಪುಟಗಳಿರತಕ್ಕಂಥ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಾನು ನೋಡಿ ಹೇಳುವಂಥದ್ದು ಎಲ್ಲ ಬಜೆಟಲ್ಲಿ ಇರತಕ್ಕಂಥ ಎಲ್ಲ ಅಂಶಗಳನ್ನು ನಾನು ಬಹಳ ಸೂಕ್ಷ್ಮವಾಗಿ ಅದನ್ನು ಗಮನಿಸಿದಾಗ ಇವತ್ತು ಕೃಷಿಕರಿಗೆ, ಕೂಲಿ ಕಾರ್ಮಿಕರಿಗೆ
ನಮ್ಮ ಮಹಿಳೆಯರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ, ಮೀನುಗಾರರಿಗೆ ಎಲ್ಲರಿಗೂ ಕೂಡ ಒಂದು ರೀತಿಯಾದ ಟೋಪಿಯನ್ನು ಹಾಕತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಅದರಲ್ಲೂ ಕೂಡ ಇವತ್ತೊಂದು ಸಮಾಜವನ್ನು ಓಲೈಕೆ ಮಾಡುವಂಥದ್ದು. ನಾವು ಹೇಳುವಂಥದ್ದು ಓಲೈಕೆಯು ಕೂಡ ಒಂದು ಮಿತಿ ಇದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ಸಮಾಜವನ್ನು ಓಲೈಕೆ ಮಾಡ್ತಾ ಮಾಡ್ತಾ ಅವಶ್ಯಕತೆ ಬಿದ್ದಾಗ ಸಂವಿಧಾನವನ್ನೇ ನಾವು ಬದಲಾವಣೆ ಮಾಡ್ತೇವೆ ಎಂಬ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ನಾನು ಉದಾಹರಣೆಗೆ ನಾನು ಕೂಡ ಒಂದು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದೆ. ಇವತ್ತು ಪುಟ ಸಂಖ್ಯೆ 77, 76, 77, 78 ಈ 7 ಪಾಯಿಂಟನ್ನು ನೀವು ಬಜೆಟನ್ನು ಗಮನಿಸಿದಾಗ ಅಲೆಮಾರಿ ಜನಕ್ಕೆ ಕೊಟ್ಟಂತಹ ಒಟ್ಟು ಅನುದಾನವೇ ಶೂನ್ಯ. ಆ ಎಲ್ಲ ಏನು ಕೊಟ್ಟಿದ್ದಾರೆ, ಯಾವ ನಿಗಮಗಳಿಗೆ ಯಾವುದಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಶೂನ್ಯ. ಆದ್ದರಿಂದ ಈ ಸಂದರ್ಭದಲ್ಲಿ ಕೇವಲ ಬಡಾಯಿ ಕೊಚ್ಚಿಕೊಂಡು ಒಂದು ರೀತಿಯಾದ ನಾನೇ ಹೇಳಿದ್ದು ಸರಿ, ನಾನೇ ಮಾಡಿದ್ದು ಸರಿ ಎಂಬ ರೀತಿಯಲ್ಲಿ ಆಡಳಿತವನ್ನು ನಡೆಸುತ್ತಿರುವಂತಹ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಟ್ಟು ಭ್ರಷ್ಟತೆಯಿಂದ ಕೂಡಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣದೆ ಅಭಿವೃದ್ಧಿ ಕುಂಠಿತವಾಗಿರತಕ್ಕಂಥ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕಿರ್ತಕ್ಕಂಥ ಈ ಸರ್ಕಾರ ಮೊದಲು ತಮ್ಮ ಸರ್ಕಾರವನ್ನು ನೆಟ್ಟಗೆ ನಡೆಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ಬಿಟ್ಟು ಆ ಒಂದು ಬೇಜವಾಬ್ದಾರಿತರವಾದ ಹೇಳಿಕೆಯನ್ನು ಕೊಡುವುದನ್ನು ನಿಲ್ಲಿಸಬೇಕು. ಸನ್ಮಾನ್ಯ DK ಶಿವಕುಮಾರ್ ಅವರು ಈ ನಾಡಿನ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು. ಇವರು ಹೇಳ್ತಾರೆ ಒಂದು ಕಡೆಯಿಂದ ನಾವು ದಲಿತ ಅಭಿವೃದ್ಧಿಗೆ, ದಲಿತ ಹಿತವನ್ನು ಕಾಪಾಡುವವರು, ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡುವವರು ಅಂತ ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಲದು, ಅದನ್ನು ಕಾರ್ಯಗತವಾಗಿ ಮಾಡಿ ತೋರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾನು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ನಂತರ ಇದ್ದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳು ಎಷ್ಟು ಕೊಡುಗೆಗಳನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರು ಗಮನಿಸಬೇಕು. ಇವತ್ತು ಯಡಿಯೂರಪ್ಪನವರು ಯಾವ ಮಾತನ್ನು ಬಜೆಟಲ್ಲಿ ಕೊಟ್ಟಿದ್ದಾರೆ ಅದನ್ನು ಈಡೇರಿಸಿದರೆ ಕೂಡ ಎಲ್ಲ ನಮ್ಮ BJP ನೇತೃತ್ವ ಸರ್ಕಾರ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಇವತ್ತು ಹಜ್ ಯಾತ್ರಿಕರಿಗೆ ಆಗಿರ್ಬೋದು, ಶಾದಿ ಮಾಲ್ಗೆ ಆಗಿರ್ಬೋದು, BJP ನೇತೃತ್ವದ ಸರ್ಕಾರ ಕೊಟ್ಟಷ್ಟು ಯಾವುದೇ ರೀತಿಯಾದ ಅನುದಾನ ಇನ್ನಿತರ ಸರ್ಕಾರ ಕೊಡಲಿಲ್ಲ. ಇವತ್ತು ಏನಿದ್ರೂ ಕೂಡ ಇದು ಬಜೆಟ್ಗೆ ಸೀಮಿತ ಆಗ್ತಿದೆ. ಖಂಡಿತವಾಗಿಯೂ ನೀವು ಗಮನಿಸಿ, ಬರತಕ್ಕಂಥ ವರ್ಷವೂ ಕೂಡ ಈ ಬಾರಿ ಏನು ಬಜೆಟಲ್ಲಿ ಕೊಟ್ಟಂಥ ಅನುದಾನ ಅಥವಾ ಆಶ್ವಾಸನೆಗಳಿದೆ ಅದೆಲ್ಲವೂ ಕೂಡ ಆ ಬಜೆಟ್ಗೆ ಮಾತ್ರ ಸೀಮಿತವಾಗಿ ಹೊರತು ಯಾವುದು ಕೂಡ ಅನುಷ್ಠಾನಕ್ಕೆ ಬರುವುದಿಲ್ಲ ಎಂಬುದು ಖಂಡಿತ. ಈ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಜನರನ್ನು ನಾನು ವಿನಂತಿಯನ್ನು ಮಾಡ್ತೇನೆ, ಯಾವುದೇ ರೀತಿಯಾದ ಈ ಕಾಂಗ್ರೆಸ್ ಸರ್ಕಾರದ ಕೊಲ್ಲು ಭರವಸೆಗಳಿಗೆ ಮರುಳಾಗದೇ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷಕ್ಕೆ ತಕ್ಕ ಪಾಠವನ್ನು ಜನ ಕಲಿಸಬೇಕು ಎಂಬ ನಿಟ್ಟಿನಲ್ಲಿ ನಾನು ವಿನಂತಿಯನ್ನು ಮಾಡ್ತಾ, ಇವತ್ತು ಮತ್ತೊಮ್ಮೆ DK ಶಿವಕುಮಾರ್ ಕೊಟ್ಟಂಥ ಹೇಳಿಕೆಯನ್ನು ಖಂಡಿಸ್ತಾ, ಈ ಸಂದರ್ಭದಲ್ಲಿ ಏನು ಸಂವಿಧಾನ ಏನು ಎಷ್ಟು ಪವಿತ್ರತೆ ಇದೆ, ಒಂದು ಕಡೆಯಿಂದ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟುಕೊಂಡು ಇವರು ಇದು ಮಾಡ್ತಾ ಇದ್ದಾರೆ. ಅವರು ಮಾಡಿದಂಥ ಸಂವಿಧಾನಕ್ಕೆ ಅಪವಾದನ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಸರ್ಕಾರದ ಮೂಲಕ ಮಾಡುವಂಥದ್ದು ಇದು ಖಂಡನೀಯ. ಇಡೀ ಜನ ಇವತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಒಂದೊಂದು ದಿನ ಈ ಕಾಂಗ್ರೆಸ್ ಪಕ್ಷವನ್ನೇ ನಮ್ಮ ಕರ್ನಾಟಕದಿಂದ ಕಿತ್ತೊಯ್ದಂಥ ಕೆಲಸವನ್ನು ಈ ನಾಡಿನ ಜನತೆ ಮಾಡಲಿಕ್ಕೆ ಇದ್ದಾರೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಈ ಭಾಗದ ಅಧ್ಯಕ್ಷರು ಜಗದೀಶ್ ಪೂರ್ಕೈಬೆಲ್ರವರು, ನಮ್ಮ ಹಿರಿಯರು ಈ ಒಂದು ಪಾರ್ಟಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸೀತಾರಾಮ್ ಬಂಗೇರ್ ಅವರು, ನಮ್ಮ ಈ ಮಂಡಳದ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಉಚ್ಚಿಲ್ರವರು, ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳು, ನಮ್ಮ ಮಂಡಳದ ಪ್ರಭಾರಿಗಳಾಗಿರ್ತಕ್ಕಂಥ ದಿನೇಶ್ ಅಮ್ಟೂರ್ ಅವರು, ನಮ್ಮ ಪಾರ್ಟಿಯ ಎಲ್ಲ ಜವಾಬ್ದಾರಿಯುತ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಸಂವಿಧಾನ ಬದಲಾವಣೆ ಮಾಡುವಂತ ಹೇಳಿಕೆ ನೀಡಿದಂತ DK ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾಡುವಂತ ಹೇಳಿಕೆ ನೀಡಿದಂತ DK ಶಿವಕುಮಾರ್ ಅವರಿಗೆ ಈ ಒಂದು ಸ್ಥಳ ಸಾನ್ನಿಧ್ಯ ಗ್ರಾಮದ ಜಾಗದ ಎಲ್ಲ ದೈವದೇವರುಗಳನ್ನು ವಂದಿಸುತ್ತಾ, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಸಂವಿಧಾನ ವಿರೋಧಿ ಹೇಳಿಕೆಯ ವಿರುದ್ಧ ಈ ಒಂದು ಪ್ರತಿಭಟನೆಯಲ್ಲಿ ಗೌರವಾನ್ವಿತ ಅಧ್ಯಕ್ಷರಾದ ಜಗದೀಶ್ ಕೋಯತ್ತಬೈಲವರೇ, ಜಿಲ್ಲಾ BJPಯ ಉಪಾಧ್ಯಕ್ಷರು ಆತ್ಮೀಯರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರೇ, ಬಂದಿರುವಂತೆಲ್ಲ ಗೌರವಾನ್ವಿತ ಜಿಲ್ಲಾ ಪದಾಧಿಕಾರಿಗಳೇ, ಮಂಡಲದ ಪದಾಧಿಕಾರಿಗಳೇ, ಎಲ್ಲ ಪಟ್ಟಣ ಪಂಚಾಯತ್ ಗೌರವಾನ್ವಿತ ಸದಸ್ಯರೇ, ಕಳೆದ 2 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ದಬ್ಬಾಳಿಕೆಯ ಮೂಲಕ, ದೌರ್ಜನ್ಯದ ಮೂಲಕ ಇಲ್ಲಿ ಒಂದು ತುಘಲಕ್ ಸರ್ಕಾರ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ.
ಅದಕ್ಕೆ ಸಾಕ್ಷಿಯಾಗಿ ಕಳೆದ ಒಂದಷ್ಟು ಭಯೋತ್ಪಾದನೆಗಳು, ಮತಾಂತರಗಳು, ನಕ್ಸಲಿಸಂಗಳು, ಟೆರರಿಸ್ಟ್ಗಳ ಮೂಲಕ ಈ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿಕೊಂಡು ಈ ಹಿಂದೂ ಸಮಾಜವನ್ನು, ಹಿಂದೂಗಳನ್ನು ಒಂದು ತುಷ್ಟೀಕರಣ ಮಾಡುವಂಥ ನೀತಿಗೆ ಈ ಒಂದು ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಸಾಕ್ಷಿಯಾಗಿ ಮೊನ್ನೆ ನಡೆದಂಥ ಬಜೆಟಲ್ಲಿ ಧರ್ಮಾಧಾರಿತ ಒಂದು ಮೀಸಲಾತಿಯನ್ನು ಕೊಟ್ಟು 1946ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಧರ್ಮಾಧಾರಿತ ಯಾವತ್ತೂ ಮೀಸಲಾತಿ ಕೊಡಲಿಕ್ಕಿಲ್ಲ ಅಂತ ಸಂವಿಧಾನದಲ್ಲಿ, ಆ ಸಂವಿಧಾನ ಎಂಬ ಭಗವದ್ಗೀತೆಯ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೂ ಈ ಸರ್ಕಾರದವರು, ಈ ನಮ್ಮ ರಾಜ್ಯದ ಇಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಈ ಒಂದು ಉಲ್ಲೇಖ ಮಾಡಿ 4% ಮೀಸಲಾತಿಯನ್ನು, ಅದು ಒಂದು ಮುಸಲ್ಮಾನ ಸಮುದಾಯಕ್ಕೆ, ಅದರಲ್ಲಿ ಅಲ್ಪಸಂಖ್ಯಾತರಂದರೆ ಒಂದು 5-6 ವರ್ಗ ಬರ್ತದೆ. ಬೌದ್ಧರು ಬರ್ತದೆ, ಪಾರ್ಸಿ ಬರ್ತದೆ, ಸಿಖ್ ಬರ್ತದೆ, ಕ್ರಿಶ್ಚಿಯನ್ಸ್ ಬರ್ತದೆ. ಅದಕ್ಕೇನು ಮೆನ್ಷನ್ ಮಾಡಿದೆ, 2A ಮುಸ್ಲಿಂ ಸಮಾಜದ 2Aಗೆ ಒಂದು ಮೆನ್ಷನ್ ಮಾಡಿ ಆ ಮುಸ್ಲಿಂ ಸಮಾಜಕ್ಕೆ ಒಂದು ಮೀಸಲಾತಿ ಕೊಡುವ ಒಂದು ರೀತಿಯಲ್ಲಿ ಇವತ್ತು ದಬ್ಬಾಳಿಕೆಯ ಮೂಲಕ ದೌರ್ಜನ್ಯ ಎಸಗ್ತಿದೆ. ಅದಕ್ಕೆ ಪ್ರಪ್ರಥಮವಾಗಿ ನಾನು ಖಂಡಿಸುತ್ತಾ ಈ ಒಂದು ವಿಚಾರದಲ್ಲಿ ಪತ್ರಿಕೆಯವರು, ಮಾಧ್ಯಮದವರು, ಉಪಮುಖ್ಯಮಂತ್ರಿಗಳಲ್ಲಿ ದೆಹಲಿಯಲ್ಲಿ ಕೇಳ್ತಾರೆ, ಈಗ ನೀವು ಮೀಸಲಾತಿಯನ್ನು ಕೊಟ್ಟಿದ್ದೀರಿ, ಕೆಲವರೆಲ್ಲ ಕೋರ್ಟಿಗೆಲ್ಲ ಹೋಗ್ತಾರೆ, ಅದಕ್ಕೆ ನೀವು ಏನು ಮಾಡ್ತೀರಿ ಅಂತ ಕೇಳಿದಕ್ಕೆ ಕೋರ್ಟಿಗೆ ಹೋಗುವವರು ಕೋರ್ಟಿಗೆ ಹೋಗಲಿ, ನಾವು ಸಂವಿಧಾನವನ್ನೇ ಬದಲಾವಣೆ ಮಾಡುವಂಥ ಆ ದುರಹಂಕಾರದ ಮಾತನ್ನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇವತ್ತು ಕಳೆದ 2 ವರ್ಷದಿಂದ ಅಹಿಂದ ಎಂಬ ಸಂಘಟನೆಯ ಮೂಲಕ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ, ಇವತ್ತು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ಮೂಲಕ ಹಿಂದುಳಿದ ಮತ್ತು ಇಡೀ ದೇಶದ ನಿರ್ಗತಿಕ ಕುಟುಂಬ ದಲಿತರನ್ನು ತುಷ್ಟೀಕರಣ ಮಾಡಿಕೊಂಡು ದಲಿತರನ್ನು ಸಮಾಜದಲ್ಲಿ ಇನ್ನಿಲ್ಲದನ್ನಾಗಿ ಮಾಡುವಂಥ ಈ ದುಷ್ಟ ಕೃತ್ಯಕ್ಕೆ ನಮ್ಮ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದೆ. ಅದಕ್ಕಾಗಿ ಪ್ರಥಮವಾಗಿ ಅವರನ್ನು ಖಂಡಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಿರಬೇಕು, ಇಡೀ ನಮ್ಮ ದೇಶದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರುವಾಗ, ನಮಗೆ ಪ್ರಧಾನಮಂತ್ರಿ ಆಗಿರುವಾಗ 77 ಬಾರಿ ತಿದ್ದುಪಡಿ ಮಾಡಿದಂಥ ಸಂವಿಧಾನ ತಿದ್ದುಪಡಿ ಮಾಡಿದಂಥ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಆ ಕಾಂಗ್ರೆಸ್ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಬೇಕಾಗಿ ರಾತ್ರಿ ಅವರ ಲೋಕಸಭೆಯಲ್ಲಿ ಕೂತ್ಕೊಂಡು ತಿದ್ದುಪಡಿ ಮಾಡಿದಂಥ ಒಂದು ಸರ್ಕಾರ ಪ್ರಧಾನಮಂತ್ರಿ ಇದ್ದರೆ, ಆನಂತರ ಇಂದಿರಾ ಗಾಂಧಿ ಆದಮೇಲೆ ಜವಾಹರ್ಲಾಲ್, ಹೀಗೆ ಹಂತವಾಗಿ ಅವರು ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಈ ತಿದ್ದುಪಡಿಯನ್ನು ವಾಪಸ್ ಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿಯವರು, ಇವತ್ತು BJPಗಳಿಂದ ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಎಲ್ಲ ಕಡೆಗಳನ್ನು ನಾವು ಪ್ರತಿಭಟನೆ ಮಾಡುವ ಮೂಲಕ, ರಸ್ತೆ ತಡೆಗಡೆ ಮಾಡುವ ಮೂಲಕ ತನ್ನ ಪ್ರಾಣವನ್ನು ತೆತ್ತಾದರೂ ಈ ಸಂವಿಧಾನವನ್ನು ಎನ್ನುವ ನಾವು ಆಶಯವನ್ನು ಉಳಿಸ್ತೇವೆ ಎಂದು ಹೇಳುವ ಮೂಲಕ ನಮಗೆ ಈ ಒಂದು ಪ್ರತಿಭಟನೆ ಮಾಡಲು ಈ ಒಂದು ಅವಕಾಶ ಮಾಡಿಕೊಟ್ಟ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. बोलो भारत माता की, बोलो भारत माता की. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಆತ್ಮೀಯ ಬಂಧುಗಳೇ, ಇಲ್ಲಿ ಸೇರಿರುವಂಥ ಪಕ್ಷದ ಹಿರಿಯ ಮುಖಂಡರೇ ಹಾಗೂ ಪಕ್ಷದ ಪದಾಧಿಕಾರಿಗಳೇ ಹಾಗೂ ಪಕ್ಷದ ಎಲ್ಲ ಜವಾಬ್ದಾರಿಯುತ ನಾಯಕರುಗಳೇ, ನಾವು ಈ ತಪ್ಪುಟ ಭಾಗದಲ್ಲಿ ಇವತ್ತು ಪ್ರತಿಭಟನೆ ಮಾಡುವಂಥದ್ದು ತುಂಬ ದುರದೃಷ್ಟಕರ ಸಂಗತಿ. ಏನೆಂದರೆ ನಮ್ಮ ದೇಶದಲ್ಲೇ ಪ್ರಥಮ ಬಾರಿಗೆ ಒಂದು ಪಕ್ಷದ ಅಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಯಾದಂತಹ DK ಶಿವಕುಮಾರ್ರವರು ಒಂದು ಪ್ರತಿಷ್ಠಿತ ಚಾನಲ್ಗೆ ಸಂದರ್ಶನವನ್ನು ನೀಡುವ ವೇಳೆ ಒಂದು ವೇಳೆ ಈ ಮೀಸಲಾತಿ ಕೊಟ್ಟದ್ದನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರೆ ನೀವು ಏನು ಮಾಡ್ತೀರಿ ಅಂತ ಹೇಳುವಾಗ, ನಾವು ಈ ಮೀಸಲಾತಿಗಾಗಿ ಇಡೀ ದೇಶದ ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅನ್ನುವಂಥ ದೊಡ್ಡ ಒಂದು ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಂಥ DK ಶಿವಕುಮಾರ್ರವರ ಈ ನಡೆಯನ್ನು ನಮ್ಮ ಭಾರತೀಯ ಜನತಾ ಪಕ್ಷ ದೇಶಾದ್ಯಂತ ಎಲ್ಲರೂ ಇದನ್ನು ವಿರೋಧಿಸ್ತಾ ಇದ್ದೇವೆ. ಏನೆಂದರೆ ಇಂದಿನ ಅಧಿವೇಶನದಲ್ಲಿ ನಡೆಯುವಂಥ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಎಲ್ಲ ಗುತ್ತಿಗೆಗಳಲ್ಲಿ 4% ಗುತ್ತಿಗೆಯನ್ನು ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಂಥ ಸಿದ್ದರಾಮಯ್ಯ ಸರ್ಕಾರ, ಅದು ಕೂಡ ಅಲ್ಪಸಂಖ್ಯಾತರು ಯಾರೆಂದರೆ ಕ್ರಿಶ್ಚಿಯನ್
ಹಾಗೆ ಬೌದ್ಧ, ಪಾರ್ಸಿ ಹಾಗೂ ಇನ್ನಿತರ ಎಲ್ಲ ಧರ್ಮದವರನ್ನು ಬದಿಗಿಟ್ಟು ಕೇವಲ ಮುಸ್ಲಿಂ ಸಮಾಜದವರಿಗೆ ಮಾತ್ರ 4% ಒಂದು ಗುತ್ತಿಗೆಯನ್ನು ಮೀಸಲಿಟ್ಟಂಥ ಕಾಂಗ್ರೆಸ್ ಸರ್ಕಾರದ ಈ ನಾಚಿಕೆಗೇಡು ಬಜೆಟ್ತನವನ್ನು ನಾವು ಪೂರ್ತಿಯಾಗಿ ಈ ಬಜೆಟನ್ನು ನಾವು ಖಂಡಿಸ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ನಮ್ಮ ಅಲ್ಪಸಂಖ್ಯಾತ ಓಲೈಕೆಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿ ಇಟ್ಟಂತಹ ಹಣವನ್ನು ಆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಅದನ್ನು ದುರ್ಬಳಕೆ ಮಾಡಿ ಅಲ್ಪಸಂಖ್ಯಾತರು ಹಾಗೂ ಇತರ ಅವರ ಯೋಜನೆಗಳಿಗೆ ಮೀಸಲಿಟ್ಟಿರುವುದು ತುಂಬ ದುರದೃಷ್ಟಕರ ಸಂಗತಿ. ಪ್ರತಿ ಬಾರಿಯೂ ಎಲ್ಲಿ ಕೂಡ ಮಾತಾಡುವಾಗ ನಾವು ದಲಿತರ ಪರವಾಗಿರುವಂಥ ಸರ್ಕಾರ ಅನ್ನೋ ಒಂದು ಧ್ಯೇಯವಾಕ್ಯದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ದಲಿತರನ್ನು ಸಂಪೂರ್ಣವಾಗಿ ದಮನ ಮಾಡುವಂಥ ಒಂದು ದೊಡ್ಡ ಕಾರ್ಯವನ್ನು ಕೈಗೆತ್ತಿದೆ. ಅದನ್ನು ನಾವು ಖಂಡಿತವಾಗಿಯೂ ಪೂರ್ತಿಯಾಗಿ ಅದನ್ನು ವಿರೋಧಿಸ್ತಾ ಇದ್ದೇವೆ. ಮೊನ್ನೆ ನಡೆದಂತಹ ಈ ಒಂದು ದುರದೃಷ್ಟಕರ ಹೇಳಿಕೆ, ನಮ್ಮ ರಾಹುಲ್ ಗಾಂಧಿಯವರು ಯಾವಾಗಲೂ ಎಲ್ಲಿ ಹೋದರೂ ಕೂಡ ಕೈಯಲ್ಲಿ ಒಂದು ಸಣ್ಣ ಪುಸ್ತಕವನ್ನು ಹಿಡಿದುಕೊಂಡು ಹೋಗ್ತಾರೆ. ಇದು ನಮ್ಮ ಸಂವಿಧಾನ, ಇದು ನಮ್ಮ ಸಂವಿಧಾನ, ಇದನ್ನು ನಾವು ಏನು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವ ದೃಷ್ಟಿಯಿಂದ ಆ ಪುಸ್ತಕವನ್ನು ಹಿಡಿದುಕೊಂಡು ನಮ್ಮ ಲೋಕಸಭೆಯ ಒಳಗೆ ಹೊರಗೆ ಎಲ್ಲಿಗೂ ನೋಡಿದರೂ ಪ್ರಚಾರ ಸಭೆಗಳಲ್ಲಿ ಆ ಪುಸ್ತಕವನ್ನು ಹಿಡಿದುಕೊಂಡು ತಿರುಗಾಡುತ್ತಾ ಇದ್ದಾರೆ. ಇವತ್ತು DK ಶಿವಕುಮಾರ್ ಅವರು ನಾವು ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನೋ ಮಾತನ್ನು ಹೇಳಿದಾಗ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಒಂದೇ ಒಂದು ಚಕಾರ ಕೂಡ ಎತ್ತುವುದಿಲ್ಲ ಅಂದರೆ ಇದು ಒಂದು ಎಂಥ ವಿಪರ್ಯಾಸ ಅಂತ ನಾವು ಯೋಚಿಸಬೇಕಾಗಿದೆ. ಅಂದರೆ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಪ್ರತಿಯೊಂದು ಕಾಂಗ್ರೆಸ್ ಕಚೇರಿಗಳಲ್ಲಿ ಕೂಡ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ನಾವು ಸಂವಿಧಾನದ ರಕ್ಷಕರು ಅನ್ನುವ ದೃಷ್ಟಿಯನ್ನು ಬಿಂಬಿಸ್ತಾ ಇವರು ಮನಸ್ಸಿನ ಒಳಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕಿತ್ತೊಗೆಯುವಂತಹ ದೊಡ್ಡ ಷಡ್ಯಂತ್ರವನ್ನು ಈ ಕಾಂಗ್ರೆಸ್ ಪಕ್ಷವು ಮಾಡ್ತಾ ಇದೆ ಅನ್ನೋದು ನಮಗೆ ದುರದೃಷ್ಟಕರ ಸಂಗತಿ. ಈ DK ಶಿವಕುಮಾರ್ ಅವರು ನೀಡಿದಂತಹ ಈ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನಾವು ದೇಶಾದ್ಯಂತ ಖಂಡಿಸುತ್ತಾ ಅವರು ಒಂದು ವೇಳೆ ಈ ದೇಶದ ಕ್ಷಮೆ ಕೇಳದಿದ್ದರೆ ಇನ್ನು ಮುಂದಕ್ಕೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡಿ ಇದರ ವಿರುದ್ಧ ದೊಡ್ಡ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲು ತಯಾರಿಯನ್ನು ನಡೆಸಿದ್ದೇವೆ. ಆದ್ದರಿಂದ DK ಶಿವಕುಮಾರ್ ಅವರು ಏನು ಹೇಳಿಕೆ ನೀಡಿದ್ದಾರೆ ಅದರ ಬಗ್ಗೆ ಅವರು ಕ್ಷಮೆಯನ್ನೇ ಯಾಚಿಸಿ ಈ ದೇಶದಲ್ಲಿ ಎಲ್ಲ ಜನರು ಒಂದಾಗಿ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ನಮ್ಮ BJP ಸರ್ಕಾರ ಇರುವಾಗ ಎಲ್ಲ ಜಾತಿ ವರ್ಗಗಳಿಗೆ ಒಂದೇ ಸಮಾನವಾದಂಥ ಒಂದು ಯೋಜನೆಗಳನ್ನು ನೀಡುತ್ತಾ ಬಂದಿದೆ. ಯಡಿಯೂರಪ್ಪನವರು ಕೂಡ ಒಳ್ಳೆಯ ಯೋಜನೆಗಳನ್ನು ಕೂಡ ಅಲ್ಪಸಂಖ್ಯಾತರಿಗೂ ನೀಡಿದ್ದಾರೆ, ಬಹುಸಂಖ್ಯಾತರಿಗೂ ಒಂದೇ ರೀತಿಯಲ್ಲಿ ನೀಡಿದ್ದಾರೆ. ಆದರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವ ದೃಷ್ಟಿಯಿಂದ ಕೇವಲ ಓಟಿಗೋಸ್ಕರ ನಮ್ಮ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ಆದ್ದರಿಂದ ಇದನ್ನು ನಾವು ಪ್ರಬಲವಾಗಿ ಖಂಡಿಸುತ್ತೇವೆ. ಇನ್ನು ಮುಂದೆ ಇಂತಹ ತಾರತಮ್ಯ ಮಾಡದೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನರು ಒಂದೇ ದೃಷ್ಟಿಯಲ್ಲಿ ಅವರನ್ನು ನೋಡಿಕೊಂಡು ಬರಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಆಗ್ರಹಿಸುತ್ತಾ ಮುಂದೆ ನಾವು ಈ ಪ್ರತಿಭಟನೆಯನ್ನು ಇನ್ನೂ ಕೂಡ ಹೆಚ್ಚು ಮಾಡುತ್ತೇವೆ. ಇದನ್ನು ಮಾಡದಿದ್ದಲ್ಲಿ ಆದ್ದರಿಂದ ನಾವು ಮುಂದಕ್ಕೆ ಮಾಡುವಂಥ ಪ್ರತಿಭಟನೆ ನಮ್ಮ ರಾಜ್ಯದ ಒಳಿತಿಗಾಗಿ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತ ಹೇಳುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡಜನರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರಿ ಕಾಂಗ್ರೆಸ್ ಸರ್ಕಾರಕ್ಕೆ, DK ಶಿವಕುಮಾರ್ ಅವರಿಗೆ, ಏನು DK ಅವರು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಹೇಳಿಕೆ ನೀಡಿದಾರ ಅವರಿಗೆ ಅರಿವಿಲ್ಲ ಇರಬೇಕು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೆಷ್ಟೋ ದಿನ ಅವರ ತಂಡ ಸೇರಿಕೊಂಡು ಮಾಡಿದಂಥ ಸಂವಿಧಾನ ನಾವೇನದನ್ನು ಪರಮ ಪವಿತ್ರ ಪರಮ ಗ್ರಂಥ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಆರಾಧನೆ ಮಾಡ್ಕೊಂಡು ಬರೋ ಗ್ರಂಥ ರೀತಿ ಇರುವಂಥ ಆ ಸಂವಿಧಾನವನ್ನು ಏನು DK ಶಿವಕುಮಾರ್ ಏನು ಬದಲಾವಣೆ ಮಾಡ್ತಾ ಅಂತ ಹೇಳ್ತಾರೆ, ಅವರಿಗೆ ನಿಜವಾಗಿ ಅದರ ಮಹತ್ವ ಗೊತ್ತಿಲ್ಲ. ಇವರು ಅಧಿಕಾರ ಬಂದು 1.5 ವರ್ಷ ಆದ ಸಂದರ್ಭದಲ್ಲಿ ಕೂಡ ಈ ಸಂವಿಧಾನವನ್ನು ಬದಲು ಮಾಡಲಿಕ್ಕೆ ಹೋದವರು ಇನ್ನು ಇವರ ಕೈಯಲ್ಲಿ ಅಧಿಕಾರ ಇನ್ನೂ ಹೆಚ್ಚು ದಿನ ಕೊಟ್ಟರೆ ನಮ್ಮ ಕರ್ನಾಟಕವನ್ನೇ ಬದಲು ಮಾಡ್ತೇವೆ ಅಂತ ಹೇಳೋದಕ್ಕೆ ಸಂಶಯವಿಲ್ಲ. ಈ ಬಗ್ಗೆ ಜನಗಳು ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕು, ಜಾಗೃತ ಆಗಬೇಕು. ಈ ನಿಟ್ಟಿನಲ್ಲಿ ನಮ್ಮನ್ನು ಕೂಡ ಕಾರ್ಯಕರ್ತರನ್ನು ಒಂದು ದಿವಸ ಬಿಡ್ತಿಲ್ಲ. ನೀವು ಪ್ರತಿದಿನ ಎಚ್ಚರ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯ
ಅವರು ಧನ್ಯವಾದ ಅರ್ಪಿಸಿದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ಇನ್ನಷ್ಟು ಹುಡುಕು ಕೊಡ್ತಿದ್ದಾರೆ ಅವರ ವಿರುದ್ಧ ಹೋರಾಟಕ್ಕೆ. ಈ ರೀತಿಯಲ್ಲಿ ಇವತ್ತಿನ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಂಥ ಮಂಗಳೂರು ಮಂಡಲದ ಅಧ್ಯಕ್ಷರಾದಂಥ ಇವರಿಗೆ ನಿಮ್ಮೆಲ್ಲರ ಬಗ್ಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರು ಮಂಡಲದ ಪ್ರಭಾರಿಯಾದಂಥ ದಿನೇಶ್ ಅಂತೂರು ಅವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರು ನಮ್ಮ ನಾಯಕರಾದಂಥ ಹುಲಿಯಟ್ಟು ಇವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಮಂಡಲದ ಮಾಜಿ ಅಧ್ಯಕ್ಷರಾದಂಥ ಹಿರಿಯರಾದಂಥ ಸಿದ್ದರಾಮ ಮಂಗ್ಯರು, ಚಂದ್ರಶೇಖರ್ ಹುಚ್ಚಿಲ್ರವರು ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೋಮೇಶ್ವರ ಪುರಸಭೆ ಸಹಚರ ಅಧ್ಯಕ್ಷ ತೋಟಗಾರ ಅಧ್ಯಕ್ಷರಾದಂಥ ಸಿ ಶೆಟ್ಟಿ ಅವರು, ಸಮಾಜ ಪಂಚಾಯತ್ ಉಪಾಧ್ಯಕ್ಷರಾದ ಅವರು, ಹೇಮಂತ್ ಶೆಟ್ಟಿ ಅವರು, ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದ ಮುರಳಿ ಪಾಣಜೆ ಅವರು, ರೈತ ಮೋರ್ಚಾದ ನಮ್ಮ ಪದ್ಮನ ಗಟ್ಟಿ ಅವರು, ಯಶವಂತ್ ದೇವರಾಜ್ ಅವರು ಹಾಗೂ ಎಲ್ಲರಿಗೂ, ಮಹಿಳಾ ಮೋರ್ಚಾದ ಮುಖ್ಯವಾಗಿ ಅವರು, ಭಕ್ತಿ ಮೋರ್ಚಾದ ಅಧ್ಯಕ್ಷರಾದಂತಹ ಗೋವಿಂದ್ರ ಅವರು, ಪ್ರಕಾಶ್ ನಿಂಪಣಿ ಅವರು, ಎಲ್ಲರಿಗೂ ಕೂಡ ಕಾರ್ಯಕರ್ತ ಬಂಧುಗಳು ಎಲ್ಲರಿಗೂ ಕೂಡ ಮುಂದಿನ ಧನ್ಯವಾದ ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮಗೆ ಪ್ರತಿಭಟನಾ ರೀತಿ ಮಾಡುವಂಥ ಅವಕಾಶವನ್ನು ಕೊಡಲು ಬೇಡ, ಆದಷ್ಟು ಒಳ್ಳೆ ರೀತಿ ಆಡಳಿತ ನಡೆಸಲಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.